ಮಳೆ ಬಂದ ಮೇಲೆ ಮತ್ತಷ್ಟು ಹದಗೆಟ್ಟ ಬಂಟ್ವಾಳದಿಂದ ಸಿದ್ದಕಟ್ಟೆಯವರೆಗಿನ ಹೆದ್ದಾರಿಯ ಮಾರ್ಗದಲ್ಲಿ ಸಂಚರಿಸುವಾಗ ಹುಷಾರು. ಹೊಂಡಗಳಿವೆ, ಎಚ್ಚರಿಕೆ ಎಂದು ಜನ ದಿನನಿತ್ಯ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಸ್ತೆಯ ಮೇಲೊಂದು ದೊಡ್ಡ ಹಂಪ್, ವಾಹನದ ಚಕ್ರ ಅದರ ಮೇಲೆ ಬಂದು ಕೆಳಗಿಳಿದರೆ ಹೊಂಡ. ಇದು ಬಂಟ್ವಾಳದಿಂದ ಮೂಡಬಿದ್ರೆಯವರೆಗೆ ಹೊರಟರೆ ಆರಂಭದಲ್ಲೇ ಬಂಟ್ವಾಳದ ತುಂಬ್ಯ ಜಂಕ್ಷನ್ನಲ್ಲಿ ದೊರಕುವ ಮೊದಲ ಆಘಾತ. ಹಾಗೆಯೇ ಮುಂದುವರಿದರೆ ಸಣ್ಣ ಪುಟ್ಟ ಹೊಂಡಗಳು ಸಿಗ್ತವೆ. ಆದರೆ ಲೋರೆಟೋ ದಾಟಿ ಸೊರ್ನಾಡು ಪ್ರವೇಶದೊಡನೆ ರಸ್ತೆ ಶೋಚನೀಯವಾಗುತ್ತದೆ. ರಾಯಿ ಸಮೀಪದವರೆಗೂ ಹೀಗೆಯೇ ಇದೆ. ಅತಿ ಭಾರದ ವಾಹನಗಳ ಸಂಚಾರ, ಆಗಾಗ ರಸ್ತೆಯಂಚಿನಲ್ಲಿ ನಡೆಯುವ ಅನ್ಯಾನ್ಯ ಕಾಮಗಾರಿಗಳು ರಸ್ತೆಯ ಮೇಲೆ ಮತ್ತಷ್ಟು ಹೊಡೆತ ಬಿದ್ದಿವೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಬಂಟ್ವಾಳದಿಂದ ಮೂಡಬಿದ್ರೆಗೆ ಹೋಗಿ ಬರುವವರು ಹಾಗೂ ಆ ಮಾರ್ಗವನ್ನು ಬಳಸುವವರು ಈ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಹೇಳಿಕೊಳ್ಳಲು ಇದು ರಾಜ್ಯ ಹೆದ್ದಾರಿ, ಆದರೆ ಆಗಾಗ ಹಾಳಾಗುತ್ತಿರುವುದು ವಿಪರ್ಯಾಸ. ಅಂಡಳಿಕೆ, ಕುತ್ಕೋಳಿ, ರಾಯಿವರೆಗಿನ ಭಾಗ ಹದಗೆಟ್ಟ ರಸ್ತೆಯ ಪ್ರತ್ಯಕ್ಷ ದರ್ಶನ ಮಾಡಿಸುತ್ತವೆ. ಈ ಭಾಗದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಲೋಕೋಪಯೋಗಿ ಇಲಾಖೆ ಬಂಟ್ವಾಳ ಉಪವಿಭಾಗ ಎಇಇ ಜಯಪ್ರಕಾಶ್ ತಿಳಿಸಿದ್ದರು. ಬಂಟ್ವಾಳಕ್ಕೆ ಸಿದ್ದಕಟ್ಟೆ ಹೋಗ್ನ ರಸ್ತೆ ಉಂಟು. ಈ ರಸ್ತೆದು ಎಂಟ್ರಿ ಪೋನಾಗ ಮಸ್ತ್ ಭಾರಿ ಅರ ಸಾಹಸ ಮಲ್ತು ಬೋರ್ಡ್ ಹತ್ತು ಗುಡಿ ಗುಂಪು ಉಂಟು. ಸ್ವಲ್ಪ ಮತ್ತೊಂದು ನಮ್ಮ ಗಾಡಿಲಿ ಅಂಚೆನೆ ನಮ್ಮ ಈ ಇಲ್ಲಡೆ ಪಿರ ಗ್ಯಾರೇಜಿಗೆ ಕೊನೋಡ ಇಲ್ಲಡೆ ಕೊನೆ ಆಪುಜಿ ಅಂಚಿನ ಒಂದು ಪರಿಸ್ಥಿತಿ ಈ ಮೂಲ ನಿರ್ಮಾಣ ಉಂಟು. ಅಂಚ ನೇನು ನೆಕ್ ಸಂಬಂಧಪಟ್ಟಿನ ಇಲಾಖೆಯವರು ಮೂಲ ನೆಕ್ಕದ ಈ ಮಸ್ತ್ ವರ್ಷದ ಇಂಚೇನೆ ಉಂಟು. ವರ್ಷ ಮರಿಯಲ್ಲ ಇಂಚೇನೆ ಅವನುಂಟು. ಒಂಜಿ ವರ್ಷ ಬತ್ತಿ ಕೂಡಲೇ ಮುಲ್ಪ ದಾಮರ್ ಫುಲ್ ಪೋದ ದಾಮರದ ರೋಡ ಮತ್ತು ಮಣ್ಣದ ರೋಡ ಅಂದೇ ಗೊತ್ತಾಗ್ತದೆ. ಅಂಚಿನ ಒಂದು ಪರಿಸ್ಥಿತಿ ಮುಲ್ಪ ಉಂಟು. ಐನು ಸರಿ ಮಲ್ಪಡು ಬಂದು ಈ ಮುಲ್ಪದ ಅಧಿಕಾರಿನಕ್ಲೆ ಏನು